ಮೂಡುಬಿದ್ರೆಯ ಇರುವೈಲು ಗ್ರಾಮದ ಸುನ್ನೋಣಿಯಲ್ಲಿ ಕೋಳಿ ಅಂಕ ನಡೆಸಲು ಸಿದ್ಧತೆ ನಡೆಸುತ್ತಿದ್ದ ಸಂತೋಷ್ ನಾಯ್ಕ್ ಯಾನೆ ಅಟ್ಟೆ ಸಂತು, ವೇದವ್ ಯಾನೆ ಚಿಮ್ಮಣಿ ಸಂತು, ಕಿಶೋರ್ ಪೂವಪ್ಪ ಪೂಜಾರಿ ಎಂಬವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇನ್ನು ಕೆಲವರು ಪೊಲೀಸರಿಂದ ತಪ್ಪಿಸಿಕೊಂಡು ಓಡಿರುವ ಬಗ್ಗೆ ವಶಕ್ಕೆ ಸಿಕ್ಕಿರುವಂತಹ ಆರೋಪಿಗಳು ಮಾಹಿತಿಯನ್ನು ನೀಡಿದ್ದಾರೆ. ಸಂತೋಷ್ ಯಾನೆ ಅಟ್ಟೆ ಸಂತು ಮೇಲೆ ಈಗಾಗಲೇ 4 ಕೋಳಿ ಅಂಕದ ಪ್ರಕರಣಗಳಿದ್ದು ಆತನ ಮೇಲೆ ಸಂಘಟಿತ ಅಪರಾಧ ಅಡಿಯಲ್ಲಿ ಕ್ರಮ ಜರುಗಿಸಲಾಗುತ್ತದೆ. ಆರೋಪಿಗಳಿಂದ 4 ಹುಂಜ 1,000 ರೂಪಾಯಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಮೂಡುಬಿದ್ರೆ ಠಾಣಾ ನಿರೀಕ್ಷಕರಾದಂತಹ ಸಂದೇಶ್ ಪಿಜಿ ಅವರ ನೇತೃತ್ವದಲ್ಲಿ ಸಿಬ್ಬಂದಿ ರಾಜೇಶ್, ಪ್ರದೀಪ್, ಸುರೇಶ್, ವೆಂಕಟೇಶ್, ಚಂದ್ರಶೇಖರ್, ಉಮೇಶ್ ಪತ್ತೆ ಕಾರ್ಯದಲ್ಲಿ ಭಾಗವಹಿಸಿದ್ದರು.